ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನಗಳ ಮಹಾವಿದ್ಯಾಲಯ ವತಿಯಿಂದ ನಿಸರ್ಗೋಪಚಾರ ಮಹೋತ್ಸವ ಬೃಹತ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಶಿಬಿರ ಫೆಬ್ರವರಿ 9ರಂದು ಅಡ್ಯಾರ್ ಕಣ್ಣೂರಿನ ಸಹ್ಯಾದ್ರಿ ತಾಂತ್ರಿಕ ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ ಅಂತ ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಹೇಳಿದ್ದಾರೆ. ಅವರು ಮಂಗಳೂರಿನ ಓಷನ್ ಪಾಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸರಳ ಜೀವನದೊಂದಿಗೆ ಪ್ರಕೃತಿ ಚಿಕಿತ್ಸೆಯ ಮಹಾ ಪ್ರತಿಪಾದಕರಾಗಿ ನಮಗೆಲ್ಲರಿಗೂ ಆದರ್ಶಪ್ರಾಯವಾದವರು. ಅವರ 150ನೇ ವರ್ಷದ ಜನ್ಮ ಶತಾಬ್ದಿ ಪ್ರಯುಕ್ತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 9ರಂದು ಬೆಳಗ್ಗೆಯಿಂದ ಸಂಜೆಯವರೆಗೆ ಶಿಬಿರ ನಡೆಯಲಿದ್ದು, ತಜ್ಞ ಯೋಗ ವೈದ್ಯರಿಂದ ಆರೋಗ್ಯಕ್ಕಾಗಿ ವಿಶೇಷ ಯೋಗ ಕಾರ್ಯಕ್ರಮ ನಡೆಯಲಿದೆ. ಯೋಗ ಚಿಕಿತ್ಸೆ, ಜಲಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ಸೂಜಿ ಚಿಕಿತ್ಸೆ, ಎಣ್ಣೆ ಮಾಲೀಶಿನ ಚಿಕಿತ್ಸೆ, ಪ್ರಕೃತಿ ಚಿಕಿತ್ಸಾ ಆಹಾರೋತ್ಸವ ಇತ್ಯಾದಿ ಚಿಕಿತ್ಸೆಗಳು ಲಭ್ಯವಿದ್ದು, ಬೆನ್ನು ನೋವು, ಸ್ಥೂಲಕಾಯ, ಸಕ್ಕರೆ ಕಾಯಿಲೆ, ಸಂಧಿವಾತ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ನಮ್ಮೊಂದಿಗೆ ಆಳ್ವಾಸ್ ಆಯುರ್ವೇದ ಕಾಲೇಜು, ಶಾರದಾ ಆಯುರ್ವೇದ ಕಾಲೇಜುಗಳು ಸಹ ಕೈಜೋಡಿಸಲಿವೆ. ಪ್ರತಿಯೊಬ್ಬರೂ ಬಂದು ಈ ಚಿಕಿತ್ಸಾ ಶಿಬಿರದ ಪ್ರಯೋಜನವನ್ನ ಪಡೆದುಕೊಳ್ಳಿ ಎಂದು ಹೇಳಿದರು. ಚಿಕಿತ್ಸೆಯಲ್ಲಿ ನಾನಾ ವಿಭಾಗಗಳಿದ್ದಾವೆ. ಒಂದು ಹೈಡ್ರೋಥೆರಪಿ ಅಂತ ಜಲಚಿಕಿತ್ಸೆ ಅಂತಿದೆ. ಸೊ ಕಾಯಿಲೆಗಳನ್ನು ಗುಣ ಮಾಡಿಕೊಳ್ಳಿಕ್ಕೆ ಜಲಚಿಕಿತ್ಸೆ ಅತ್ಯುನ್ನತವಾಗಿ ಹೆಲ್ಪ್ ಆಗ್ತದೆ, ಸಹಾಯ ಆಗ್ತದೆ, ಅದು ಇದೆ. ಹಾಗೆ ಇನ್ನೊಂದು ಆಹಾರ ಚಿಕಿತ್ಸೆ ಅಂತ, ಆಹಾರದ ಪೆವಿಲಿಯನ್ ಅಂತ ಮಾಡ್ತದೆ. ಆ ಪೆವಿಲಿಯನ್ನಲ್ಲಿ ಆಹಾರ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ವಿಷಯಗಳು ನಡೀತದೆ. ಮುಖ್ಯವಾಗಿ ಅದರಲ್ಲಿ 3 ವಿಷಯ ಇರ್ತದೆ. ಒಂದು, ಆಹಾರವನ್ನು ಯಾವುದು ಆಹಾರ ಬೇಕು ಅನ್ನುವಂಥದ್ದು ಡಿಸೈಡ್ ಮಾಡುವಂಥದ್ದು ಕನ್ಸಲ್ಟೇಷನ್ ಇರ್ತದೆ. ಇನ್ನೊಂದು, ಆಹಾರವನ್ನು ಡೆಮೋ ಮಾಡುವಂಥದ್ದು, ಡೆಮೋ ಅಂತ ಮಾಡಿ ತೋರಿಸುವಂಥ ಕಾರ್ಯಕ್ರಮ. ಇನ್ನು 3ನೇದಾಗಿ ಆಹಾರವನ್ನು ಕೊಡುವಂಥದ್ದು, ಬೇರೆ ಬೇಕಾದರೆ ಸ್ವಲ್ಪ ಟೇಸ್ಟಿಗೆ ಆಹಾರವನ್ನು ಕೊಡುವಂಥ ಕಾರ್ಯಕ್ರಮ. ಸೊ ಇದು ನಮ್ಮ ಸಂಸ್ಥೆ ಒಂದೇ ಅಲ್ಲ, ಆಳ್ವಾಸ್ ಕಾಲೇಜ್ ನ್ಯಾಚುರೋಪತಿ ಇರುತ್ತೆ, ಹಾಗೂ ನಮ್ಮ ಮಂಗಳೂರಿನಲ್ಲಿ ಒಂದು ಕಾಲೇಜ್ ಆಗಿದೆ, ಶಾರದಾ ಕಾಲೇಜು, ಹಾಗೆ ಎಲ್ಲ ನ್ಯಾಚುರೋಪತಿಯವರು ಸೇರಿಕೊಂಡು ನಾವು ಇದನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಆಳ್ವಾಸ್ ಆಯುರ್ವೇದ ಕಾಲೇಜಿನ ಡಾಕ್ಟರ್ ವನಿತಾ ರೈ, ಶಾರದಾ ಆಯುರ್ವೇದ ಕಾಲೇಜಿನ ಡಾಕ್ಟರ್ ರಾಜೇಶ್ ಪಿ, ಡಾಕ್ಟರ್ ಶಿವಪ್ರಸಾದ್, ದೇವದಾಸ್ ಹೆಗ್ಡೆ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.